ಯಾರೆಲ್ಲ ಅಪಪ್ರಚಾರವನ್ನು ನೋಡಿಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡಲಿಕ್ಕೆ ಬಂದವರು, ಅವ್ರು ನೆಗೆಟಿವ್ ಆಗಿ ಬಂದವರು ಹೊರಗಡೆ ಹೋಗುವಾಗ ಪಾಸಿಟಿವ್ ಆಗಿ ಹೋಗಿದ್ದಾರೆ. ಅದರ ಹಿಂಬಾಲಕರು ತುಂಬಾ ಜನ, ಅವರಿಗೆ ಗೊತ್ತಿಲ್ಲದೇ ಇರುವಂತವರೇ ತುಂಬಾ ಜನ ಅದನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನ ಅವರು ಟೆಂಪ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ವದಂತಿ ಏನಂದ್ರೆ ನಾನು ಊರು ಬಿಟ್ಟು ಹೋಗಿದ್ದೀನಿ, ಪೆಟ್ರೋಲ್ ಬಂದಿದೆ, ಊರು ಬಿಟ್ಟು ಹೋಗಿದ್ದೀನಿ, ಊರಲ್ಲಿ ಇಲ್ಲ ಅಂತ ಊರಲ್ಲಿ ಮನೆಗೆಲ್ಲ ಜನ ಬರುದು. ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುಧ್ಯಗಳು ಬೇಡ, ಬನ್ನಿ ಒಂದು ಚರ್ಚೆ ಆಗಿ ಕೊನೆಗೇನು. ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಾವು ಅದನ್ನ ಅಪಪ್ರಚಾರ ಮಾಡಬಾರ್ದು, ನಾವು ಅದನ್ನ ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿ ಇದೆ. ನನ್ನ ನಂಬರ್ ಹಾಕಿ ಆಕ್ಚುಲಿ ಆ ನಂಬರ್ ಹಾಕಿರೋದು ನಂದು ಆಫೀಸ್ ನಂಬರ್. ನಾನು ಆ ಫೋನ್ ತೆಗಿಲೇಬೇಕು, ಇಲ್ಲಿ ಅನ್ನೋ ನಂಬರಿಗೆ ಕಾಲ್ಸ್ ಬರೋದು, ಪರ್ಸನಲ್ ನಂಬರ್ ಇದ್ದಲ್ಲ. ಸೊ ನನ್ನ ಫೋನ್ ಕೈಯಲ್ಲಿ 24 ಗಂಟೆ ಫೋನ್ ಕೈಯಲ್ಲೇ ಇರುತ್ತೆ. ಇವತ್ತಿನ ನಿಮ್ಮನ್ನೆಲ್ಲ ಕರೆದಿರೋದು ನನ್ನ ಪ್ರಕಾರ ಈಗ ತುಳು ಅಥವಾ ನಾವು ತುಳುವರು ಮಾಡಿದ ಸಿನಿಮಾವನ್ನು ಇಲ್ಲಿ ಲಕ್ಷಾಂತರ ಮಂದಿ ನೋಡಿದ ಉದಾಹರಣೆ ಇದೆ. ಈಗ ಸಾವಿರಾರು ಮಂದಿ ನೋಡಿದ್ದಾರೆ ಸರ್, ಒಂದು ಫಿಗರ್ ಹೇಳಿದ್ರು. ಅದನ್ನು ಲಕ್ಷಾಂತರ ಮಂದಿ ನೋಡ್ಲಿ, ಅದಕ್ಕೊಂದು ಇದು ಒಂದು ಕಾರಣ ಆಗಲಿ, ಈ ಮೂಲಕ ಅದು ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು. ಆಮೇಲೆ ಈಗ ನಡೀತಿರೋ ವಿದ್ಯಮಾನಗಳು, ಇಶ್ಯೂಸ್ಗಳು ಏನಿದೆ ಅದು ಸಾಮಾನ್ಯ. ಈಗ ಎಲ್ಲ ಕೊಡಿಯಡಿ ಅನ್ನೋದು ನಾವೆಲ್ಲರಿಗೆ ಮಾತಾಡುವಂಥ ಶಬ್ದ. ಕೊಡಿಯಡಿಗೆ ಹೋದ್ರೆ ಅಲ್ಲೂ ಗಲಾಟೆ ಇದೆ, ಎಲ್ಲ ನಿಯಮಗಳಲ್ಲಿ ಸಾಮಾನ್ಯ, ಎಲ್ಲರೂ ನಮ್ಮ ಮನೆಯವರೇ. ಸೊ ಈಗ ನಮ್ಮನ್ನವರು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ತಂದು ಕೂಡಲೇ ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮನ್ನ ಏನೋ ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ. ಸೊ ಈಗ ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುಧ್ಯಗಳು ಬೇಡ, ಬನ್ನಿ ಒಂದು ಚರ್ಚೆ ಆಗಿ ಕೊನೆಗೇನು. ನಮ್ಮ ತುಳುನಾಡು, ನಮ್ಮ ಸಂಸ್ಕೃತಿ, ಈಗ ನಮ್ಮ ಪ್ರೊಫೆಷನ್, ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು. ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರ್ಕೊಂಡು ಏನಾದರೂ ಮಾಡೋಣ. ಅವ್ರು ಮಾಡಲ್ವಾ, ಇವ್ರು ಮಾಡಲ್ವಾ ಅನ್ನೋದು ಅದು ಸಮಜಾಯಿಷಿ ಆಗುತ್ತೆ, ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ. ಸೊ ಏನು ಹೇಳ್ತಾರೆ ಅವ್ರಿಗೆ, ಕಡಲಲ್ಲಿ ಏನು ಮಾತಾಡ, ಸಮುದ್ರ ಮಂಥನ ಆದಾಗಲೂ ಹಾಲು ಹಲ ಎರಡೂ ಬಂದಿತ್ತು ಅಲ್ವಾ. ಯಾವುದನ್ನು ಸಿಹಿ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು, ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ ಎಲ್ಲ ಒಳ್ಳೇದಾಗುತ್ತೆ. ಈಗ ನೋಡಿದ್ರು ಬುಕ್ ಮೈ ಶೋನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ ಭಾರತ್ ಮಾಲಲ್ಲಿ, ಖುಷಿ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಿದೆ, ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ. ಇನ್ನೇನು ಬೇಕು ಕಲಾವಿದರಿಗೆ ಅಥವಾ ಸಿನಿಮಾದ ತಂಡಕ್ಕೆ, ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ, ಅದು ಬೇಕಾಗಿರೋದು. ಸೊ ಅದೇ ಮುಂದಕ್ಕೆ ಎಲ್ಲರೂ ಬಂದೀಗ ಸಿನಿಮಾ ನೋಡಿದವರು ಆ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನು ಅಜ್ಜಂತದ್ದು ಈಗ ನೀವು 10 ವರ್ಷ ಕೂಡ ಬದುಕುವೆ ಅನ್ನೋದು. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆದ್ರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ನಮ್ದು. ಬಹುಶಃ ಆ ಕೆಲಸ ನಾವು ಯಾರೂ ಮಾಡಿಲ್ಲ, ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋದು ನನ್ನ 2 ಮಾತು. ಥ್ಯಾಂಕ್ ಯು ವೆರಿ ಮಚ್. ಶಿವರಾಜ್ ಅವರೇ, ತುಂಬಾ ಈ ಸಿನಿಮಾ ಒಂದು ಮೈಲ್ ಸ್ಟೋನ್ ಅಂತ ಅನಿಸ್ತದೆ ನಿಮ್ಮ ಕೆರಿಯರಲ್ಲಿ. ಹಾಗೆ ಸರ್, ನಿಮ್ಮ ಬಾಯಾರಿಕೆಗೆ ಏನೊಂದು ಆಗುತ್ತೆ ಸರ್. ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಇಲ್ಲ, ತುಂಬಾ ಏನು ಮಾಡಿಲ್ಲ, ನೀವು ಮಾಡಿದ್ರು ನನ್ನ ಕರೀಲಿಲ್ಲ ಬಿಡಿ. ಸಿಂಗಲ್ ಡಿಜಿಟ್ ದಾಟಿಲ್ಲ ಸರ್, ಇಂಗ್ಲಿಷ್ ಸರ್ ತುಂಬಾ. ಇಲ್ಲ ಸರ್, ನಾನು ನಿಮ್ಮ ಸಿನಿಮಾ ಜರ್ನಿ ನೋಡಿದಾಗ ಹಂಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಬೀಯಿಂಗ್ ನೆಗೆಟಿವ್ ಆಲ್ಸೋ. ಥ್ಯಾಂಕ್ ಯು ಸರ್. ಅದೇ ಯಾವುದೇ ಕೆಲಸ ಮಾಡಬೇಕಿದ್ರು ನಿಮ್ಮನ್ನು ಮೆಚ್ಚೋಕಂತ ನಾನು ಮಾಡೋದಲ್ಲ ಸರ್, ನನ್ನ ಖುಷಿಗೆ ಮಾಡೋದು. ಸೊ ನೀವು ಮೆಚ್ಚಿದ್ರೆ ನನ್ನ ಖುಷಿ ಡಬಲ್ ಆಗುತ್ತೆ ಸರ್, ಅಷ್ಟೇ ವಿಷಯ. ಥ್ಯಾಂಕ್ ಯು. ನಮ್ಮ ನಾಯಕರಾದ ಅಖಿಲ್ ಅವರು ನಮಸ್ಕಾರ. ಬಹುಶಃ ನಾವು ಸೇರಿದಂಥ ಒಂದು ಮೇಜರ್ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಕಂಚಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆ ಆಗಿ ಒಳ್ಳೆಯ ಪ್ರದರ್ಶನ, ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾ ಪೋಷಕರು, ಕಲಾ ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆನೇ ಒಂದು ಬೇರೆ ಲೆವೆಲಲ್ಲಿತ್ತು. ಸೊ ನಮಗೆ ತುಂಬ ಖುಷಿ ಆಯಿತು. ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು. ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು, ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಸೊ ಅಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಖುಷಿನ ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ನೀವು ಇದ್ದೀರಾ. ಒಂದು ಕಲಾವಿದ ಬೆಳೆಯೋಕ್ಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಬಹುಶಃ ಎಲ್ಲರೂ ಇಲ್ಲ, ಈಗ ಇದ್ದವರು ಎಲ್ಲ ನಮ್ಮ ಸಿನಿಮಾವನ್ನು ನೋಡಿದ್ದಾರೆ, ನಿಮಗೂ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಇನ್ನಷ್ಟು ಜನರಿಗೆ ನಾವು ಅಂದರೆ ಪ್ರಮೋಷನ್ ವೈಸ್ ಆಗಿರಲಿ, ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಒಂದು ಚಿಕ್ಕ ತಂಡ ಅಂತಲೇ ಹೇಳ್ತೀವಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಿತ್ತು, ಏನಂತ ಹೇಳಿದ್ರೆ ನಮ್ಗೆ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ,
ಯಾವುದೇ ಒಂದು ಬೇಡದ ವಿಷಯನ ಸಮಾಜಕ್ಕೆ ಹೇಳದೆ ಒಂದು ಮಾಡುವಂಥ ಸಿನಿಮಾವನ್ನು ನಾವು ಮಾಡಿದ್ವಿ ಅಂತ ನಮಗೆ ಒಂದು ಧೈರ್ಯ ಇತ್ತು. ಸೊ ಇದನ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಪ್ರಮೋಷನ್ ಮಾಡುವಂತಿತ್ತು. ಸೊ ಈ ನಮಗೆ ಕೊಟ್ಟಂಥ ಜನರು ಕೊಟ್ಟಂಥ ಒಂದು ಅದ್ಭುತ ರಿಯಾಕ್ಷನ್ನಿಂದ ಈ ಖುಷಿಯನ್ನು ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು ಕಲಾವಿದನಿಗಾಗಿರಲಿ ಒಂದು ಸಿನಿಮಾ ತಂಡಕ್ಕಾಗಿರಲಿ ನಮ್ಮ ಬೆನ್ನೆಲುಬು ನಮ್ಮ ಪತ್ರಿಕಾ ಮಾಧ್ಯಮ. ಸೊ ಇದನ್ನು ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ ನಮ್ಮ ನಿರ್ದೇಶಕರಿಗಾಗಿರಲಿ ನಮ್ಮ ಕಲಾವಿದರಿಗಾಗಿರಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗೆ ಆಗುತ್ತೆ. ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಬಂದವರಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಮಂಗಳೂರಲ್ಲಿ ನೀವು ಯಾರ ಹತ್ರ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡ್ಬೇಕಂತಲೇ ಹೇಳೋದೊಂದು ಮಾತು ನಡೀತಾ ಇದೆ. ಆ್ಯಂಡ್ ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ, ಅಂದರೆ ಎಲ್ಲ ಏಜ್ ಗ್ರೂಪ್. ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ 70-75+ ನಮ್ಮ ಅಮ್ಮಂದಿರು ಅವರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗ ನನ್ನ ತರಿಸಿದ್ದೇ ಕೊರಗ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ ಇದು ತುಂಬ ಖುಷಿಯಾಯಿತು. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ಕಜ್ಜಿಗ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ, ಇನ್ನು ಎಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನಮ್ಮ ಇವಾಗ ಕಜ್ಜಿಗ ಸಿನಿಮಾ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈ ಕಳೆದ 2 ದಿನಗಳಿಂದ ಒಂದು ಅದ್ಭುತವಾದ ಜನರ ಪ್ರತಿಕ್ರಿಯೆಯೊಂದಿಗೆ ಒಂದು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಿನಿಮಾ ನೋಡಿ ಬಂದ ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ನಿಮ್ಮಿಂದ ಇದೇ ರೀತಿ ಸಿನಿಮಾಗಳು ಬರಬೇಕು ಅಂತ ಒಂದು ಶುಭ ನುಡಿಗಳನ್ನು ಕೂಡ ನಮಗೆ ಹಾರೈಸಿದ್ದಾರೆ. ಇಷ್ಟೆಲ್ಲ ಆಗುವಾಗ ಈ ಹೊರಗಿನ ಕೆಲವೊಂದು ವಿಚಾರಗಳು ನಮಗೆ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಸೊ ನಮಗೆ ಬೇಕಿರುವುದು ಜನರ ಒಂದು ಅಭಿಪ್ರಾಯ. ಜನರು ನಮ್ಮ ಸಿನಿಮಾವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಸೊ ಅದೇ ನಮ್ಮದೊಂದು ಸ್ಫೂರ್ತಿ. ಇನ್ನೂ ಕೂಡ ನಮ್ಮ ಈ ಸಿನಿಮಾ ಇನ್ನೂ ಜಾಸ್ತಿ ಜನರಿಗೆ ಸಿಗುತ್ತೆ. ನಮ್ಮ ಏನು ಒಂದು ನಾವು ಯಾವ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ ಆ ಇಂಟೆನ್ಷನನ್ನು ನಾವು ರೀಚ್ ಮಾಡಿದ್ದೇವೆ. ಒಂದು ಒಳ್ಳೆಯ ಒಂದು ಭಕ್ತಿ ಪ್ರಧಾನ ಸಿನಿಮಾವನ್ನು ಜನರಿಗೆ ಕೊಟ್ಟು ಇದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಮಾಡುವಂಥ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಅದಕ್ಕೊಂದು ಸಾರ್ಥಕತೆ ಸಿಗ್ತಾ ಇದೆ. ನಾವು ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶನೇ ಇಷ್ಟು ಒಳ್ಳೆಯ ಸಿನಿಮಾ ಇನ್ನಷ್ಟು ಜನರಿಗೆ ಮನೆ ಮಾತಾಗಬೇಕು, ಅವರಿಗೆ ಈ ಸಿನಿಮಾ ಥಿಯೇಟ್ರಲ್ಲಿ ಇದೆ ಅನ್ನೋದು ಗೊತ್ತಾಗಬೇಕು. ಎಷ್ಟೋ ಜನರಿಗೆ ಸಿನಿಮಾ ಇನ್ನೂ ಥಿಯೇಟ್ರಿಗೆ ಬಂದಿರೋದು ಗೊತ್ತಾಗಿಲ್ಲ. ಸೊ ಆ ಕಾರಣದಿಂದ ಜನರಿಗೆ ಈ ಸಿನಿಮಾವನ್ನು ಅವರಿಗೆ ರೀಚ್ ಮಾಡುವಂಥ ಒಂದು ಒಳ್ಳೆಯ ಕಾರ್ಯ ಈ ಕಾರ್ಯಕ್ರಮದಿಂದ ಆಗಬೇಕನ್ನೋ ಉದ್ದೇಶಕ್ಕೆ ನಾವಿವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈಗ ಫಿಲ್ಮ್ ನೋಡಿ ಹೊರಗೆ ಬರುವಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅವರು ಕೇಳ್ತಾ ಇದ್ದಾರೆ ಫಿಲ್ಮಿನ ಬಗ್ಗೆ ಅಪಪ್ರಚಾರ ಇದೆ, ನೀವೇನು ಹೇಳ್ತೀರಾ? ಅದೇ ಅಪಪ್ರಚಾರ ಯಾರು ಅಪಪ್ರಚಾರ ಮಾಡ್ತಾರೆ ಅಂತ ಅಲ್ಲ, ನಿಮ್ಮ ಸೋಷಿಯಲ್ ಇನ್ಫ್ಲುಯೆನ್ಸರ್ ಮೈಕ್ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಹೌದು, ಅವರು ಕೇಳೋದೇನಂತಂದ್ರೆ ಹೊರಗಡೆ ಆ ಥರ ವಿಚಾರಗಳನ್ನು ಹಬ್ಬಿಸುವಾಗ ನಾವು ಯಾರಿಗೆ ಸಿನಿಮಾ ತೋರಿಸ್ತೇವೆ ಅಂತ ಆ ಜನರಿಂದ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಸತ್ಯಾಸತ್ಯತೆ ಏನಂತ ಜನರಿಗೆ ಗೊತ್ತಾಗುತ್ತೆ. ಸೊ ಆ ಕಾರಣದಿಂದ ಅದೇ ಕ್ವೆಶ್ಚನ್ ಅನ್ನು ಜನರ ಹತ್ರ ಕೇಳಿದಾಗ ಅವರಿಂದ ಬಂದ ಉತ್ತರ ಒಂದೇ, ಅದು ಕೂಡ ದೃಢವಾಗಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಯಾವುದೇ ದೈವ ನಿಂದನೆ ಆಗಲಿ, ದೈವ ಅಪಪ್ರಚಾರಗಳು ಆಗಿಲ್ಲ. ಒಂದು ಉತ್ತಮ ಸಂದೇಶವನ್ನು ಕೊಡುವ ಸಿನಿಮಾ. ಇಂಥ ಸಿನಿಮಾಗಳು ಮುಂದಿನ ಯುವಜನ ಪೀಳಿಗೆಗೆ ಬೇಕು. ನಮ್ಮ ಯುವಜನ ಪೀಳಿಗೆ ಇಂಥ ಸಿನಿಮಾಗಳನ್ನು ನೋಡುವುದರಿಂದ ಇನ್ನು ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ, ಕೆಟ್ಟ ಕೆಲಸಗಳನ್ನು ಮಾಡಲು ಭಯಪಡ್ತಾರೆ, ದೇವರ ಮೇಲೆ ಭಕ್ತಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಜನರೇ ಸ್ವತಃ ಅಭಿಪ್ರಾಯ ಪಟ್ಟಿರೋದ್ರಿಂದ ನಮಗೆ ಜನರ ಮಾತೆ ಒಂದು ಸ್ಫೂರ್ತಿ ಅಂತ ನಾವು ಹೇಳ್ತೀವಿ. ಜನರಿಗೆ ರೀಚ್ ಆಗಿಲ್ಲ ಅನ್ನೋದು ಏನಕ್ಕೆ ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ? ಅಲ್ಲ, ಅಂದ್ರೆ ಹೊರಗಡೆ ಸಿನಿಮಾದಲ್ಲಿ ಏನು ತುಂಬಾ ಜನರು ನೋಡೋದಾಗಿ ಆ ಥರ ಇದೆಯಾ ಆ ಥರ ಅಂದ್ರೆ ಒಂದು ಬೇರೆ ರೀತಿಯ ಅಪಪ್ರಚಾರಗಳು ಹೊರಗಡೆ ಆಗುವಾಗ ಈ ಅಪಪ್ರಚಾರ ನಿಮಗೆ ಪಾಸಿಟಿವ್ ಆಗಿ ಬಂದಿರ್ಬೋದು? ಅಲ್ಲ, ಪಾಸಿಟಿವ್ ಆಗಿ ಖಂಡಿತ ಬಂದಿರುತ್ತೆ. ಯಾರೆಲ್ಲ ಅಪಪ್ರಚಾರವನ್ನು ನೋಡ್ಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡ್ಲಿಕ್ಕೆ ಬಂದವರು, ಅವ್ರು ನೆಗೆಟಿವ್ ಆಗಿ ಬಂದವರು ಹೊರಗಡೆ ಹೋಗುವಾಗ ಪಾಸಿಟಿವ್ ಆಗಿ ಹೋಗಿದ್ದಾರೆ. ನಮಗೆ ಇವರು ಈ ಥರ ಎಲ್ಲ ಮಾಡುವಾಗ ಅಂದರೆ ಹೊರಗಿನ ಜನರಿಗೆ ಏನೋ ಈ ಸಿನಿಮಾದಲ್ಲಿ ಆ ಥರ ಇದೆಯಾ, ಆ ಕಾರಣದಿಂದ ಅವರೇನಾದರೂ ಹಿಂದುಳಿದಿದ್ದಾರೆ, ಆ ಥರ ಒಂದು ನಮಗೆ ಒಂದು ಗೊಂದಲ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ನಿಮ್ಮನ್ನು ಕೇಳ್ತೀವಿ. ನಮಸ್ತೆ ಸರ್. ಸೊ ಸಿನಿಮಾದಲ್ಲಿ ಏನು
ವಿಚಾರಗಳು ಬೇಡ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬ ಗೌರವದಿಂದ ನನ್ನನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನು ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಚಿತ್ರತಂಡದಲ್ಲಿ, ಯಾಕೆಂದರೆ ನಾನು ಅದನ್ನು ನಾನು ಒಬ್ಬೊಂದು ಡಿಸಿಷನ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟರ್ಗಳಿದ್ದಾರೆ, ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಒಂದು ಮೀಟಿಂಗ್ನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಸೊ ನನಗನ್ಸುತ್ತೆ ಏನು ಆರಾಧನಾ ಒಂದು ವೇದಿಕೆ ಇದೆ, ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬ ಗೌರವವಾಗಿ ಪ್ರೆಸ್ಸಲ್ಲೂ ಮಾತಾಡಿದ್ದಾರೆ, ಜೊತೆಗೆ ನಮ್ಮ ಜೊತೆನೂ ಮಾತಾಡಿದ್ದಾರೆ. ನಾನು ಅವರಿಗೂ ಅದನ್ನು ಹೇಳಿದ್ದೀನಿ. ಅಪಪ್ರಚಾರ ಮಾಡ್ತಿರೋದು ಅವರಲ್ಲ, ಅವರೇ ನನ್ನ ಹತ್ರ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ, ಅಷ್ಟನ್ನೇ ಬಿಟ್ಟರೆ ಅದರ ಹಿಂಬಾಲಕರು ತುಂಬ ಜನ, ಅವರಿಗೆ ಗೊತ್ತಿಲ್ಲದೇ ಇರುವಂಥವರೇ ತುಂಬ ಜನ ಅದನ್ನು ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನು ಅವರು ಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಂದರೆ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂಥ ವಿಚಾರನ ಅವರೇ ಮಾಡ್ತಾ ಇದ್ದಾರೆ ಹೊರತು ನಾವೆಂತೂ ಮಾಡ್ತಾ ಇಲ್ಲ. ಸೊ ಇದು ನಾನು ನಮ್ಮ ಕಡೆಯಿಂದ, ನಮ್ಮ ಚಿತ್ರತಂಡ ಕಡೆಯಿಂದ ನಾನು ಹೇಳ್ಬೋದು. ಅವ್ರದ್ದು ಒಂದು ಆರೋಪ ಇದೆ. ಹೇಳಿ. ಇವರು ನಿರ್ಮಾಪಕರು ಮತ್ತು ನಿರ್ದೇಶಕರು ತುಳುನಾಡು ಬೇಸವರಲ್ಲ. ಹಾ. ಸೊ ಅವರಿಗೆ ಈ ಏನಾದರೂ ಅಪಚಾರ ಏನಾದರೂ ಮಾಡಿದ್ರು ಅವರಿಗೆ ಅದು ಹೆಸರಿಗೆ ಬರಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹೇಳಿದಿರಿ ಅಂತ. ಇಲ್ಲ ನೋಡಿ, ನೀವು ಇಲ್ಲಿ ತುಳುನಾಡು ಬೇಸವರಲ್ಲ, ಇರ್ಬೋದು. ಅದ್ರ ಬಗ್ಗೆ ಗೊತ್ತಿಲ್ಲ ಹಾ. ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ನಾನು ಬೇಸನ್ನು ಇಲ್ಲಿಯವನಲ್ಲ, ಹೌದು, ಬಟ್ ಆದರೆ ನಮ್ಮ ನಿರ್ದೇಶಕರು ಮೂಲತಃ ಮಂಗಳೂರವರೇ. ಸೊ ಅವರು ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿರೋರು. ಸೊ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ, ಯಾಕೆಂದರೆ ನಾವು ಇಲ್ಲಿ 25 ವರ್ಷ ಇರೋದ್ರಿಂದ. ಸೊ ಇಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತು ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಾವು ಅದನ್ನು ಅಪಪ್ರಚಾರ ಮಾಡಬಾರ್ದು, ನಾವು ಅದನ್ನು ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸು ಕೂಡ ನಮ್ಮಲ್ಲಿದೆ. ಯಾಕೆಂದರೆ ನಮಗೂ ಕೂಡ ಅದೊಂದು ಪ್ರಶ್ನೆ ಇತ್ತು. ಸೊ ಒಂದು ವರ್ಗ ಈ ಥರ ಹೇಳ್ತಾ ಇದ್ದಾರೆ, ಇನ್ನೊಂದು ವರ್ಗ ಈ ಥರ ಹೇಳ್ತಾ ಇದ್ದಾರೆ. ಸೊ ನನಗೂ ಒಂದು ಕನ್ಕ್ಲೂಷನ್ಸ್ ಬೇಕಾಗುತ್ತೆ. ಸೊ ಯಾವುದು ಡಿಸಿಷನ್ಗೆ ಬರೋದು ಅಂತ ಹೇಳಿ. ಯಾಕೆಂದರೆ ಈಗ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ 3 ಡೇಸಿಂದ ಒಂದು 15,000 ಮೇಲೆ ಆಡಿಯನ್ಸ್ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ಬರಾದರೂ ಬಂದು ಅದನ್ನು ತೋರಿಸಿದ್ದು ಅಥವಾ ಅದಕ್ಕೆ ಪೂಜೆ ಮಾಡಿದ್ದು ತಪ್ಪು ಅಂತ ಯಾರು ಕೂಡ ಹೇಳಲಿಲ್ಲ ನನಗೆ. ಸೊ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅದನ್ನ ಅವರು ನೋಡ್ಲೇ ಇಲ್ಲ, ವಿಚಾರನೇ ನೋಡ್ಲಿಲ್ಲ, ಅವರಿಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಅದೊಂಥರ ಏನಾಗಿದೆ ಅಂತಂದ್ರೆ ಇರ್ಬೋದೇನೋ ಅನ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಯಾವುದೋ ಒಂದು ಕ್ಲಿಪ್ಸ್ ಇಟ್ಕೊಂಡು ಯಾರೋ ಒಂದು ತೋರಿಸಿದ್ದನ್ನ ಅದನ್ನ ಇದು ಮಾಡ್ತಿದ್ದಾರೆ. ನಿಜವಾಗಿ ಹೋರಾಟ ಮಾಡಬೇಕಾಗಿರೋರು ಅದನ್ನ ನೋಡ್ಲಿಲ್ಲ. ಸೊ ಅದು ನನ್ನ ಮನವಿ ಅವ್ರಿಗೆ ನಾನು ಮಾಡಿದ್ದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅವರಿಗೊಂದು ಕ್ಲಿಯರಿಟಿ ಇರಬೇಕಾಗುತ್ತೆ. ಸೊ ಏನಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಯಾಕೆಂದ್ರೆ ನಾನು ಅವರಿಗೆ ಗೌರವವಾಗಿ ನಾನು ಅವರಿಗೆಲ್ಲ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ. ಅವರು ಕೂಡ ಅದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಅದಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ. ಸೊ ನಾವು ಅದನ್ನ ಏನ್ ಡಿಸಿಷನ್ಸ್ ತಗೊಳ್ಳೋಕೆ ನಮಗೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತಲ್ವಾ. ಹೌದು, ಒಂದು ಕ್ಲಿಪ್ಸ್, ಅದು ಅಂದ್ರೆ ಆ ದೈವ ಬರುವಂತದ್ದು ಒಂದು ಕ್ಲಿಪ್ಸ್ ಇದೆ, ಅದನ್ನ ತೆಗಿಬೇಕು. ಅದು ಬಿಟ್ರೆ ಬಾಕಿದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವೀಗ ಅದನ್ನ ತೆಗಿಬೇಕಂದ್ರೆ ನಮಗೂ ಅದರಲ್ಲಿ ತುಂಬಾ ಕಂಡೀಷನ್ಸ್ ಇರುತ್ತೆ. ಯಾಕೆಂದ್ರೆ ನಮ್ದೇ ಆದಂತ ಒಂದು ಚಿತ್ರಮಂಡಲಿಯ ಒಂದು ಯಾವುದು ಸೆನ್ಸಾರ್ ಮಂಡಳಿ ನಮಗೆ ಅದೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದು ಒಂದು ಕೋರ್ಟ್ ಆರ್ಡರ್ ಬಂದಾಗಿದೆ ನಮಗೆ. ಅದರಲ್ಲೂ ಕೂಡ ಯು ಸರ್ಟಿಫಿಕೇಟ್ ಬಂದಿರತಕ್ಕಂಥ ಚಿತ್ರ, ಅದರಲ್ಲೂ ಕೂಡ ಜಡ್ಜ್ಗಳು ಅದನ್ನು ಫೈನಲ್ ಮಾಡಿ ನಮಗೆ ಕೊಟ್ಟಿರಬೇಕಾದ್ರೆ ನಾವು ಅದನ್ನ ಕಟ್ ಮಾಡಿದ್ರೆ ಅದನ್ನು ನಮಗೆ ವಾಪಸ್ ನಮ್ಮ ಮೇಲೆ ಕೇಸ್ ಆಗುತ್ತೆ. ಅದು ನೀವೇ ಇಲ್ಲ, ಅವರು ಯಾವುದೇ ಸ್ಟೆಪ್ಸ್ ಇಲ್ಲ. ಬಟ್ ಅವರು ನನ್ನ ಹತ್ರ ಹೇಳಿರೋದು ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಅವ್ರ ಆ ಥರ ಅವ್ರಿಗೆ ಏನಂತ ಅಂದ್ರೆ, ಅವರ ಮನವಿ ಏನಂತಂದ್ರೆ ಆ ದೈವವನ್ನ ಚಿತ್ರದಲ್ಲಿ ನೋಡ್ತಕ್ಕಂತಹ ಕೆಲವು ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನೆ ಮಾಡ್ತಾರೆ ಅನ್ನೋದು ಅವ್ರ ನೋವು ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಬಂದಿದ್ದನ್ನ ಸೊ ನೋಡಿಕೊಂಡು ಅವಹೇಳನ ಮಾಡ್ತಾರೆ, ಅದಕ್ಕೆ ನಾವು ತಡೆ ಹಿಡಿಬೇಕು ಅನ್ನೋದು
ಅವರ ಒಂದು ವಿಚಾರ. ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರ ಬಗ್ಗೆ ಅವರಿಗೆ ಸಿನಿಮಾ ಕಾನ್ಸೆಪ್ಟ್ ಆಗಿರ್ಬೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನ ತೋರಿಸೋದ್ರಿಂದ ಬೇರೆ ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನ ನಮ್ಮ ದೈವಕ್ಕೆ ಮಾಡ್ತಾರೆ ಅನ್ನೋದು ಅವ್ರ ವಾದ ಇದೆ ಅಷ್ಟೇ. ನಾವು ವಿಲನ್ ಮಾಡಿದವರು ಅದ್ಭುತವಾಗಿ ಆಟ ಮಾಡಿದ್ದಾರೆ. ಓಕೆ. ಮತ್ತೆ ನಿಮ್ಮ ವಿಲನ್ಗಳದ್ದು ಅಲ್ಲಿ ವಿಜೃಂಭಣೆ ಇದೆ, ಒಳ್ಳೆ Okay. ಬ್ಯೂಟಿಫುಲ್ ಇದೆ. ಮತ್ತೆ ಆ ಕಾನ್ಸೆಪ್ಟ್ ಆಫ್ ಮಿತ್ರರನ್ನು ದ್ರೋಹ ಮಾಡೋದು ಹೇಗೆ ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಕಾನ್ಸೆಪ್ಟ್. ಅದು ಅದೆಲ್ಲ ನೋಡಿ, ನಮ್ಮ ಈ ಕಥೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಆ ಕಥೆಯನ್ನ ಅವರು ನಡೆದಿದ್ದಾರೆ. ಅದು ನಾರ್ಮಲ್ ಎಲ್ಲರ ಜೀವನದಲ್ಲೂ ಕೂಡ ಅದು ಎಲ್ಲರ ಸಮಾಜದಲ್ಲಿ ನಡೆಯುವಂಥ ಕಥೆನೆ ತುಂಬಾ ಕಾಮನ್ ಆಗಿ ತಗೊಂಡು ಬಂದಿದ್ದಾರೆ. ತುಂಬಾ ಅದನ್ನ ಅರ್ಥೈಸಿದ್ದಾರೆ. ಅದಕ್ಕೊಂದು ಜಡ್ಜ್ಮೆಂಟ್ ಅನ್ನ ಲಾಸ್ಟಿಗೆ ಅವ್ರು ಕೊಡ್ತಾ ಬಂದಿದ್ದಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಇದರಿಂದ ಹೊರಗಡೆ ಬಂದು ಡೈರೆಕ್ಟರ್ ಹಾ. ಹೀರೋಯಿನ್ ಒಂದು ಕ್ಯಾರೆಕ್ಟರ್ ತೋರಿಸಿದ್ರು. ಆ ಕ್ಯಾರೆಕ್ಟರಲ್ಲಿ ಒಂದು ಹೆಣ್ಣು ಮಗಳು, ಕೊಡನಾಡಿನ ಹೆಣ್ಣು ಮಗಳು ಹೇಗಿರ್ಬೇಕು ಎಲ್ಲ ತೋರಿಸಿದ್ರು. ಆದರೆ ಬೊಟ್ಟು ಎಲ್ಲೂ ಕಾಣಿಸ್ತಿಲ್ಲ. ಕುಂಕುಮ ಕಾಣಿಸ್ತಿಲ್ಲ. ಕುಂಕುಮ ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಹಣೆ ಮೇಲ್ಗಡೆ ಇದೆ. ಹೆಣ್ಣು, ಒಂದು ಮದುವೆ ಆದ ಹೆಣ್ಣು, ಒಂದು ಹಣೆಯಲ್ಲಿ ಬೊಟ್ಟಿರೋದು ಮಾಮೂಲು. ಆದರೆ ಥ್ರೂ ಔಟ್ ಎಲ್ಲೂ ಒಂದು ಕಡೆನೂ ಅದಿಲ್ಲ. ಅದರಲ್ಲೂ ಹೊರನಾಡಲ್ಲಿ ಅದರಲ್ಲಿ ನೀವು ತೋರಿಸಿರುವ ಒಂದು ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದಾಗ ಆ ಕುಂಕುಮಕ್ಕೆ ಹೊರಡ್ತಾರೆ. ಬಟ್ ಅದು ಎಲ್ಲೂ ಕಾಣಿಲ್ಲ. ಥ್ರೂ ಔಟ್ ಎಲ್ಲ ಒಂದು ಕಡೆ ಮಿಸ್ ಆಗಿದೆ ಅಲ್ಲ, ಥ್ರೂ ಔಟ್ ತೋರಿಸಿದ್ರೆ ಯಾರು. ಅದಂದ್ರೆ ಅವರ ಕೆಲಸನೇ ಅದು ಮೀನುಗಾರಿಕೆ ಇರೋದ್ರಿಂದ. ಸೊ ಈ ಹಣೆಯದೆಲ್ಲ ನಾವು ಅಷ್ಟೊಂದು ಅವರು ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡುವುದಿಲ್ಲ. ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡುವುದಿಲ್ಲ ಅಂತಂದ್ರೆ, ಆದರೆ ಅದನ್ನು ಇಲ್ಲಿ ಹಣೆಯಲ್ಲಿ ಹಾಕಿದ್ದಾರೆ. ನೀವು ಅದನ್ನು ಕರೆಕ್ಟಾಗಿ ಒಬ್ಸರ್ವ್ ಮಾಡಿ ಇಲ್ಲಿ ಹಣೆಯ ಮೇಲೆ ಇನ್ನೊಮ್ಮೆ ನೀವು ಸಿನಿಮಾವನ್ನು ನೋಡಿ, ಇಲ್ಲಿ ಹಣೆಯಲ್ಲಿ ಖಂಡಿತವಾಗಿ ಒಂದು ಕೆಂಪು ಗಂಧ ಇದೆ. ಅದು ಮಾಮೂಲು. ಆದರೆ ಒಂದು ಹೆಣ್ಣು ಇಲ್ಲಿ ಹಾಕೋದು ಇಲ್ಲ. ಹೌದು. ಹೆಣ್ಣಾಗಿ ಕ್ವಶನ್ ಕೇಳ್ತಾ ಇದ್ದೀನಿ. ನಿರ್ಮಾಪಕರು ಈಗ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಸರ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬಾಯಲ್ಲಿ ಸ್ಪ್ರೆಡ್ ಏನು ಆಗ್ತಾ ಇದೆ ಸಿನಿಮಾದ ಬಗ್ಗೆ, ಹೇಳಿ ಸರ್. ನೀವು ಇದರ ಬಗ್ಗೆ ಯೋಚನೆ ಮಾಡಿದ್ರಾ ಟು ಗಿವ್ ಅನ್ ಓಪನ್ ಇನ್ವಿಟೇಷನ್ ಟು ಸಚ್ ಪೀಪಲ್ ಟು ಕಮ್ ಅಂಡ್ ವಾಚ್ ದ ಮೂವಿ? ಹೌದು, ನನ್ನನ್ನ ಈ ಕಮೆಂಟ್ಸ್ ನಾನೆಲ್ಲ ನೋಡಲಿಲ್ಲ, ನಮ್ಮ ಚಿತ್ರತಂಡದವರು ನೋಡಿದ್ದಾರೆ. ಮತ್ತೆ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿದ್ರು ಅವರು ಕೂಡ. ಸೊ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಮಾಡಲಿಕ್ಕೆ ನಮ್ಮ ಇವ್ರನ್ನೆಲ್ಲ ಮಾಡುವ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಹೀರೋನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಅವರು ಒಂದು ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನ ಪ್ರಮೋಟ್ ಮಾಡೋದು ಮತ್ತೆ ಅದನ್ನ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಅವರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಈಗ ನಾನು ನಂದು ಕೆಲಸ ಏನಂದ್ರೆ ಬರೀ ಪ್ರೊಡ್ಯೂಸ್ ಮಾಡೋದು ಅಷ್ಟೇ. ಸೊ ಎಲ್ಲ ಆಕ್ಟಿವಿಟೀಸನ್ನ ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡಬೇಕಾಗಿರೋದು ಚಿತ್ರತಂಡ. ಸೊ ಹಾಗಿರ್ಬೇಕಾದ್ರೆ ಅವರು ಆ ಟೈಮ್ನಲ್ಲಿ ಅವರಿಗೆ ಸ್ಪಂದಿಸ್ಲಿಕ್ಕೆ ಆಗಲಿಲ್ಲ ಫೋನಿಗೆ. ನನ್ನನ್ನು ಅವರು ಸಂಪರ್ಕ ಮಾಡಿದ್ರು. ನನ್ನ ಪ್ರಶ್ನೆ ಏನಾಗುತ್ತೆ ಆವಾಗ ಇವಾಗ ಓಕೆ ನಾವು ಟೈಮ್ ಹಾಂ ಈಗಲೂ ನಮ್ಮದು ಟೈಮ್ ಇದೆ. Yes. ಸೊ ವೈ ನಾಟ್ ಯು ಜಸ್ಟ್ ಟ್ರೈ ಟು ಗಿವ್ ಅನ್ ಓಪನ್ ಕಾಲ್ ಟು ದೆಮ್, ಬನ್ನಿ ಒಂದು ಶೋ ನೋಡಿ ಫ್ರಮ್ ಯುವರ್ ಸೈಡ್. ಖಂಡಿತ ನಾನು ಮಾಡಿದ್ದೀನಿ. ನೋಡಿ, ನನ್ನನ್ನು ಯಾರು ಸಂಪರ್ಕ ಮಾಡಿದ್ದಾರೆ ಅವರಿಗೆ ನಾನು ಸಿನಿಮಾನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಈಗ ಏನಾಯ್ತಂದ್ರೆ ಜನರಲ್ ಪಬ್ಲಿಕ್ ದೋಸ್ ಪೀಪಲ್ ಡೋಂಟ್ ನೋ ಹೂ ಆರ್ ಯು, ಹೂ ಇಸ್ ದ ಪ್ರೊಡ್ಯೂಸರ್ ಆರ್ ಹೂ ಇಸ್ ದ ಡೈರೆಕ್ಟರ್, Correct. ಬಟ್ ದೇ ವಿಲ್ ಕಮೆಂಟಿಂಗ್ ಇನ್ ದ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಓಕೆ, ವೈ ಡೋಂಟ್ ಯು ಗಿವ್ ಅನ್ ಓಪನ್ ಸ್ಟೇಟ್ಮೆಂಟ್? ಖಂಡಿತ ಈ ಶೋ ನಮಗೆ ಹೌದು ಸಿನಿಮಾದ ಬಗ್ಗೆ ಮಾತಾಡ್ತೀರಾ, ಬನ್ನಿ ನೋಡಿ ಮತ್ತೆ ನಮ್ಮ ಹತ್ರ ಡಿಸ್ಕಸ್ ಮಾಡಿ. ಬೇಕಾದವ್ರನ್ನ ಅರೇಂಜ್ ಮಾಡಿ ಆ ದಿನ ಅವರಿಗೆ ಅಂತ ವರ್ಗಕ್ಕೆ ಹೇಳದೆ ಮೀಡಿಯಾದವರನ್ನು ಹೊರಗಡೆ ನಿಲ್ಲಿಸಿ. ಹೌದು, ನಾನು ಈಗಲೂ ಕೂಡ ಬೇಕಾದ್ರೆ ನಮ್ಮ ಪ್ರೆಸ್ ಮುಖಾಂತರ ನಾನು ಹೇಳೋದೇನೆಂದ್ರೆ, ಸೊ ಒಂದು ಏನು ಅವ್ರದ್ದು ಬೇಜಾರಿದೆ ಅಂಥವರೆಲ್ಲ ಒಂದು ಬಂದು ಬೇಕಾದ್ರೆ ನನ್ನ ಒಬ್ಬ ನಿರ್ಮಾಪಕ ನಾನೊಂದು ಅವರಿಗೆ ಒಂದು ಶೋ ಬೇಕಾದ್ರೆ ನಾನು ಅರೇಂಜ್ ಮಾಡ್ತೀನಿ. ಬೇಕಾದ್ರೆ ಅವ್ರು ನೋಡ್ಲಿ ನಮ್ಮ ಚಿತ್ರವನ್ನ ಬಂದು ನೋಡಿ ಅವ್ರಿಗೆ ಏನು ಅದರಲ್ಲಿ ಬೇಕು, ಬದಲಾವಣೆ ಏನು ಬೇಕು ಅನ್ನೋದ್ರ ಬಗ್ಗೆ ಸೊ ನಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರೆ ನಾವು ಗೌರವವಾಗಿ ನಾವು ಅದನ್ನ ತಗೊಳ್ತೀವಿ. ಹೌದು ನೋಡಿ ಸರ್, ನಾನು ಹೇಗೆ ಅಂತಂದ್ರೆ ಚಿತ್ರ ಮಾಡೋದು ನಾವು ಯಾರಿಗೆ, ನಮಗಲ್ಲ, ನಾವು ಅಭಿಮಾನಿಗಳಿಗೇನೆ ಚಿತ್ರ ಮಾಡೋದು, ಪ್ರೇಕ್ಷಕರಿಗೇನೆ ಚಿತ್ರ ಮಾಡೋದು. ಯಾಕೆಂದ್ರೆ ಅವ್ರು ನೋಡಿದ್ರೆ ನಮಗೆ ಅದರಿಂದ ₹1-2 ದುಡ್ಡು ಸಿಕ್ಕೇ ಸಿಗಲ್ಲ. ಸೊ ಅವರಿಗೆ ಬೇಜಾರು ಮಾಡಿ ನಾವು ದುಡ್ಡು ತಗೋಬೇಕು ಅಂತ ಹೇಳಿ. ಸೊ ಹಾಗಿರ್ಬೇಕಾದ್ರೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅದನ್ನ ಕೇಳ್ತೀವಿ. ಈಗ ನಾವು ನಮ್ಮ ಚಿತ್ರನ ನೋಡಿದವ್ರಿಗೆ ನಾವು ಖುಷಿ ಆಯ್ತು ಅಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ
ಬೇಜಾರಾಯ್ತು ಅಂದಾಗಲೂ ನಾವು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾನು ಅವರಿಗೆ ಅವತ್ತಿಂದನೂ ನನ್ನನ್ನು ಯಾರು ಸಂಪರ್ಕ ಮಾಡಿದರೆ ಅವರಿಗೆ ನಾನು ಅದನ್ನ ಮನವಿ ಮಾಡಿದ್ದೀನಿ, ಬಂದು ನೋಡಿ ಅಂತ ಹೇಳಿ. ಬಟ್ ಅವರಿಗೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ನಮಗೆ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಯಾವ ರೀತಿ ತಿದ್ದುಪಡಿ ಮಾಡೋದು, ಏನ್ ತೆಗೆದಾಕೋದು ಅನ್ನೋದು ನಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಅವರಿಗೆ ಯಾವ ವಿಚಾರ ಬೇಜಾರಿದೆ, ಯಾವ ಸೀನ್ ಬೇಜಾರಿದೆ ಅನ್ನೋದನ್ನ ನನಗೆ ಅದೊಂದು ತೋರಿಸ್ಕೊಟ್ರೆ ನನಗೆ ಖುಷಿ ಆಗುತ್ತೆ. ನಾನು ಅದನ್ನ ಮಾಡ್ಬೋದು ಸರ್, ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ. ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ. ನಮಗೆ ಚಿತ್ರಮಂಡಲಿ ಇದೆ, ಸೆನ್ಸರ್ ಮಂಡಳಿ ಇದೆ, ನಾವು ಅಲ್ಲಿಗೆ ಅಪೀಲ್ ಹೋಗ್ಬೇಕಾಗುತ್ತೆ ಪುನಃ. ಅವರಿಗೆ ನಾವು ರಿಕ್ವೆಸ್ಟ್ ಕೊಟ್ಟು ಆಮೇಲೆ ನಾವು ಅದನ್ನು ಬದಲಾವಣೆ ಮಾಡಬಹುದು. ಕಾನೂನು ಮುಖಾಂತರ ಸಿನಿಮಾಗೆ ಸದ್ಯಕ್ಕೆ ಯಾರು ತಡೀತಾರೆ? ಇಲ್ಲ ಸರ್, ಕಾನೂನು ಮುಖಾಂತರ ತರಲಿಕ್ಕೆ ಆಗುದಿಲ್ಲ. ಯಾಕೆ ಅಂತಂದ್ರೆ ನಮ್ದೇ ಆದಂತಹ ಚಿತ್ರಮಂಡಲಿಯಿಂದ ನಾವು ಲೈಸೆನ್ಸ್ ತಗೊಂಡಿದ್ದೀವಿ. ನಮ್ಮ ಚಿತ್ರತಂಡಕ್ಕೆ ಯಾವುದು ಚಿತ್ರಕ್ಕೆ ಲೈಸೆನ್ಸ್ ಇದೆ. ಮತ್ತೆ ನಾವು ಅದಕ್ಕೆ ಸೆನ್ಸಾರ್ ಮಂಡಳಿಯವರು ತಿಂಗಳಾನ್ಗಟ್ಲೆ ಅವರು ಅದನ್ನ ನಮ್ಮ ಚಿತ್ರವನ್ನ ವೈಟಿಂಗ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅವರು ಅದಕ್ಕೆ ಸೆನ್ಸಾರ್ ಮಂಡಳಿ ಮಾಡೋದೇ ಅದಕ್ಕೋಸ್ಕರ. ಅವರು ತಡೆ ತರಕ್ಕಾಗತ್ತೆ. ಸೆನ್ಸರ್ ಆಗಿರೋ ಫಿಲಮ್ಗಳು ತುಂಬಾ ತಡೆ ಬಂದು ಮತ್ತೆ ಅದನ್ನ ಕಟ್ ಮಾಡಿ ಹಾಕಿರೋದಿದೆ. ಆದ್ರೆ ಇಲ್ಲಿ ಅಗತ್ಯ ಇದೆಯಾ ಅದಿರೋದು ಪ್ರಶ್ನೆ. ಅಗತ್ಯ ಇಲ್ಲ. ನಾನು ನೋಡಿ, ಈಗ ಸೆನ್ಸಾರ್ ಮಂಡಳಿಯವರು ಅವ್ರದೇ ಆದಂತ ಒಂದು ವ್ಯಾಲ್ಯೂ ಇದೆ, ಸರಿಯಲ್ಲ? ಹೇಗೆ ಈ ಸೆನ್ಸಾರ್ ಮಂಡಳಿಯವರು ಇರೋದೇ ಅದಕ್ಕೋಸ್ಕರ, ಯಾವುದು ಕಟ್ ಮಾಡಬೇಕು, ಯಾವುದು ಕೊಡಬೇಕು ಅಂತ ಅನ್ನೋದನ್ನ ನಮಗೆ ಅವರು ಹೇಳ್ತಾರೆ ಕರೆದು ಬಿಟ್ಟು. ಬಟ್ ನಮ್ಮ ಸಿನಿಮಾದಲ್ಲಿ ಇಲ್ಲಿವರೆಗೆ ಯಾವುದು ಕಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ. ಯಾಕೆಂದ್ರೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಯೂನಿವರ್ಸಲ್, ಅದು ಕಟ್ ಮಾಡೋ ಪ್ರಶ್ನೆನೇ ಇಲ್ಲಲ್ಲ ಅದರಲ್ಲಿ ಅವ್ರ ಕಡೆ ಇಲ್ಲ. ಬಟ್ ಪ್ರೇಕ್ಷಕರಿಗೆ ಅದು ಬೇಜಾರಾಗಿದೆ ಅಂದ್ರೆ ನಾವು ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೇಡಮ್ ಅಷ್ಟೇ. ಆ ಸೀನ್ ಇದೆ, ಅದನ್ನು ತೆಗೆದ್ರೆ ಫಿಲ್ಮಿಗೆ ಏನಾದರೂ ಎಫೆಕ್ಟ್ ಇರ್ಬೋದಾ? ಹೌದೌದು. ಯಾಕೆಂದ್ರೆ ಈಗ ನಮಗೆ ಒಂದು ದೇವರು ಅನ್ನೋದು ಒಂದು ಕಲ್ಪನೆ ನಮಗೆ. ಆ ಕಲ್ಪಿಸ್ಕೊಂಡಾಗ, ಸೊ ಒಬ್ಬ ಭಕ್ತ ಕಲ್ಪಿಸ್ಕೊಂಡಾಗ ಅದು ನಮಗೆ ಯಾವ ರೀತಿ ನಮಗೆ ಅದು ಬಂದು ಒಂದು ಬ್ಲೆಸ್ ಮಾಡುತ್ತೆ ಅನ್ನೋದ್ರಲ್ಲಿ ಅದೊಂದು ಸೀನ್ ಇರುವಂಥದ್ದು. ಬಟ್ ಅದಕ್ಕೆ ನಾವು ಸರಿಯಾದ ಒಂದು ಗೌರವಯುತವಾಗಿ ಆ ಸೀನ್ಗೆ ಬದಲಾವಣೆ ಮಾಡಬೇಕಾದ್ರೆ ತುಂಬಾ ಅವರು ಸ್ಕ್ರಿಪ್ಟ್ ಮಾಡಲೇಬೇಕಾಗುತ್ತೆ, ಮತ್ತೆ ಟೈಮ್ ಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಸಮಯ ಬೇಕಾಗುತ್ತೆ. ನನ್ನ ಕಡೆಯಿಂದ ಆಗಿದೆ. ನನ್ನ ಮತ್ತೆ ಏನಾದರೂ ಡೌಟ್ ಇದ್ರೆ ನಾನು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ. ನನ್ನದು ಏನಾದರೂ ಕ್ವಶನ್ ಕೇಳಿದ್ರೆ ಕೇಳಿ, ಗೋಲ್ಡ್ ರೇಟ್ ಕೇಳಿ ಹೇಳ್ತೇವೆ. ಸಿನಿಮಾ ನನಗೆ ಲೈಕ್ ಆಗಿದೆ. ಯಾರು ನೋಡಿದ್ದಾರೆ? ಎಲ್ಲಿ ನೋಡಿದ್ದಾರೆ? ನಿಮಗೆ ಏನು ಕ್ವಶನ್ ಇಲ್ಲಲ್ಲ? ಕಬಡ್ಡಿ ನರ ಮಾಡಿ ಬೇರೆ ಕಡೆ ರೆಸ್ಪಾನ್ಸ್ ಇದೆ. ಮಂಗಳೂರು ಬಿಟ್ಟು ಹೊರಗಡೆ ನಾವು ಬೆಂಗಳೂರು, ಮೈಸೂರು, ಆಮೇಲೆ ಬೆಳಗಾಂ ರಿಲೀಸ್ ಮಾಡಿದ್ದೀವಿ. ಸೊ ಲಿಟ್ರಲಿ ಎವರೇಜ್ ಹೋಗ್ತಾ ಇದೆ. ಮಂಗಳೂರು ಬಿಟ್ಟಂತೂ ನಾವು ಒಳ್ಳೆಯೇ ಆಡಿಯನ್ಸ್ ಬಂದಿದ್ದಾರೆ. ಯಾಕಂದರೆ ಚಿಕ್ಕ ಬಜೆಟ್ ಸಿನಿಮಾ, ಸುಮಾರು 1 ಕೋಟಿ ಹತ್ರ ಬಜೆಟಲ್ಲಿ ಮಾಡಿರೋಂಥ ಸಿನಿಮಾ. ಸೊ ಈ ಬಜೆಟಲ್ಲಿ ನಿಮಗೆ ಜಾಸ್ತಿ ಪ್ರಮೋಷನ್ ನಾವು ಆಫ್ಟರ್ ರಿಲೀಸ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಂಗಳೂರು ಬೆಟ್ಟನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಹೊರಗಿನ ಮಾರ್ಕೆಟನ್ನು ನೋಡಬೇಕು ಅಂತಿದ್ದೀವಿ. ಅರ್ಧ ಕೆ ಜಿ ಗೋಲ್ಡ್ ಕಾಯಿನ್ ಅದಾಯ್ತಾ? ಕ್ಲಿಯರ್ ಆಯ್ತು. ನನಗೆ ಸಿಕ್ಕುದನ್ನು ನೀವು ತಗೊಂಡೋಗಿ ಇಲ್ಲ, ತುಳುವಲ್ಲಿ ನಾವು ಡಬ್ ಮಾಡಿ ಇಟ್ಟಿದ್ದೇವೆ. ಆದರೆ ನಮಗೆ ಈ ತುಂಬ ಸಿನಿಮಾಗಳು ರಿಲೀಸ್ ಇರೋದ್ರಿಂದ ಮತ್ತೆ ಶೋಗಳ ಕೊರತೆ ಕೂಡ ಇದೆ. ಆ ಕಾರಣದಿಂದ ನಾವು ಮತ್ತೆ ಎರಡೆರಡು ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗ್ತದೆ ಅಂತ ಕನ್ನಡದಲ್ಲಿ ತುಳುವಲ್ಲಿ ಸರ್, ತುಳುವಲ್ಲಿ ತುಳು ನಿರ್ಮಾಪಕರ ಸಂಘ ಇದೆ, ಕಲಾವಿದರ ಸಂಘ ಇದೆ. ಇವರ ಸಹಾಯ ಏನಾದರೂ ಕೇಳಿದ್ದೀರಾ ನೀವು ಸಂಘದ ಪ್ರಮೋಷನ್ಗೆ, ಸಪೋರ್ಟಿಗೆ? ಹೌದು ಸರ್. ಅಂದರೆ ಕಲಾವಿದರು ಅಂದರೆ ನಮಗೆ ನಾವೆಲ್ಲ ಒಂದೇ. ಎಲ್ಲರೂ ಅಂದರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ
ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಸಿನಿಮಾನ ನೋಡಿದ್ದಾರೆ, ಬಂದು ಕೆಲವು ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮುಖಾಂತರ ಪ್ರಮೋಟ್ ಮಾಡೋದಕ್ಕೆ ಆ ಥರ ಏನಾದರೂ ಅದೇ ಈಗ ಕೆಲವರು ನೋಡಿದ್ದಾರೆ, ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಸೊ ಅವರವರ ಅನಿಸಿಕೆಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ, ತೊಂದರೆ ಇಲ್ಲ. ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇ, ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ, ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ. ಯಾವ ವಿಷಯಕ್ಕೆ ಹೋದ್ರೂ ಕೂಡ ಎರಡೂ ಇರುತ್ತೆ. ಒಳ್ಳೇದನ್ನು ನೋಡಿ ಕೆಟ್ಟದನ್ನು ಮಾಡೋರು ಇರ್ತಾರೆ. ಅದೇ ಈಗ ನಮಗೆ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಒಂದು ವಿಚಾರ ಇಟ್ಕೊಂಡು ಒಳ್ಳೇದನ್ನ ಅನುಕರಣೆ ಮಾಡೋರು ಇರ್ತಾರೆ, ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ. ಸೊ ನಮಗಿಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ. ಅದನ್ನು ನಾವು ಅವ್ರಿಗೇನು ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ, ನಮ್ಮ ಚಿತ್ರತಂಡ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ. ಸೊ ಅದರಿಂದ ಒಳ್ಳೇದನ್ನ ಅನ್ಕೊಳ್ಳೋರು ಅವರು ನಮ್ಮ ಚಿತ್ರದಿಂದ ಎಷ್ಟೋ ಜನ ಇದ್ದಾರೆ. ಅಂದ್ರೆ ಎಲ್ಲ ವಿಚಾರದಲ್ಲೂ ಇರುತ್ತೆ, ಬರೀ ಚಿತ್ರದಿಂದ ಮಾತ್ರ ಅಂತಲ್ಲ. ಸೊ ಎಲ್ಲ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ. ಸೊ ನಮಗಿಲ್ಲಿ ಏನಾಗಿದೆ, ಏನ್ ಬೇಕನ್ನೋದು ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ನಮ್ಮ ಪ್ರೇಕ್ಷಕರಲ್ಲಿ ಯಾರಿಗೆ ಅದನ್ನ ಬಾಯ್ಕಟ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಸಿನಿಮಾ ಒಮ್ಮೆ ಬಂದು ನೋಡಿ. ಅದರಲ್ಲೂ ಕೂಡ ನೀವು ಅದನ್ನ ಪ್ರೀತಿಯಿಂದ ಬಂದು ನೋಡಿ. ಅದಕ್ಕೆ ನಿಮಗೇನು ಬೇಜಾರಿದೆ ಅದಕ್ಕೆ ಸ್ಪಂದಿಸ್ತೀನಿ. ಮತ್ತೆ ಯಾರು ಬೇರೆ ಪ್ರೇಕ್ಷಕರು ಯಾರಿದ್ದಾರೆ ಅದ್ರ ಬಗ್ಗೆ ಭಯ ಪಡೋದೇನು ಬೇಡ, ಪ್ರೀತಿಯಿಂದ ಬಂದ ನಮ್ಮ ಚಿತ್ರವನ್ನ ನೋಡಿ. ಸೊ ಅದ್ರ ಬಗ್ಗೆ ನಮಗೆ ನಿಮ್ಮ ಒಂದು 4 ಅಭಿಪ್ರಾಯನ ಹೇಳ್ಬೇಕಂತ ನಾನು ನಿಮ್ಮಲ್ಲಿ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ರಂಜನ್ ಬೋಲರ್ ಅವರು ಕೂಡ ಒಂದೆರಡು ಮಾತಾಡ್ತಾರೆ, ಬಹುಶಃ ಥ್ಯಾಂಕ್ ಯು ಹೇಳಕ್ಕೆ ಏನಂತ. ತುಂಬಾ ಸೀರಿಯಸ್ ಆಗಿ ಹೋಗೋದು ಬೇಡ, ಸ್ವಲ್ಪ ಕಾಮಿಡಿ ಮಾಡೋದು. ಸೊ ಇದರೆಲ್ಲ ನಡುವೆ ನಮಗೊಂದು ಖುಷಿ ಇದೆ. ತುಳು ಸಿನಿಮಾ ನಮ್ದಲ್ಲ, ಆದ್ರೂ ನಮಗೆ ಇದು ಕನ್ನಡ, ಮಂಗಳೂರು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಎಲ್ಲ ನಮ್ಮ ತುಳು ಪ್ರೇಕ್ಷಕರು ನಮ್ಮ ಚಿತ್ರವನ್ನ ನೋಡಿ ನಿಜವಾಗ್ಲೂ ಸಕ್ಸಸ್ಫುಲ್, ನಮಗೊಂದು ಧೈರ್ಯ ಕೊಟ್ಟಿದ್ದಾರೆ. ನಾವು ಎಣಿಸಿರ್ಲಿಲ್ಲ ಇಷ್ಟು ಜನ ನಮಗೆ ಸ್ಟಾರ್ಟಿಂಗೇ ಇಷ್ಟೊಂದು ಬ್ರೇಕ್ ಕೊಡ್ತಾರೆ ಅಂತ ಹೇಳಿ. ಅದು ನಮಗೆ ತುಂಬಾ ಖುಷಿ ಇದೆ, ನಮಗೆ ತುಂಬಾ ಹೆಮ್ಮೆ ಇದೆ. ನಾವು ಇನ್ನು ಮುಂದೆ ಹೋಗ್ಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಸೊ ಯಾರು ನಮ್ಮ ಚಿತ್ರವನ್ನ ನೋಡಿ ಹಾರೈಸಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಅಷ್ಟೇ. ಸೊ ಮುಂದೆ ಬಂದವರು ಕೂಡ ಅಷ್ಟೇ, ನಮಗೊಂದು ಹಾರೈಕೆ ಇರಲಿ. ಇನ್ನೂ ಚಿತ್ರಗಳನ್ನ ಮಾಡಲಿಕ್ಕೆ, ನಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ಸೊ ನೋಡಿದಂಥ ಎಲ್ಲರಿಗೂ ಕೂಡ ನನ್ನ ಗೌರವದಿಂದ ವಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಮಿತ್ರರಾದಂಥ ನೀವು ಕೂಡ ಅಷ್ಟೇ. ಯಾಕೆಂದ್ರೆ ಒಂದು ಸಿನಿಮಾನ ಅವ್ರವರೆಗೆ ತಗೊಂಡು ಹೋಗ್ಬೇಕಾದ್ರೆ ಸೊ ನೀವು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಕೂಡ ಅಷ್ಟೇ, ಇವತ್ತು ಚಿತ್ರ ನೋಡಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯಗಳನ್ನ ನೀವು ಒರಿಜಿನಲ್ ಆಗಿ ನೀವು ಹೇಳಿದ್ರೆ ಸೊ ನನಗೂ ಅದೊಂದು ಖುಷಿ ತರುತ್ತೆ. ಸೊ ಆ ಕೆಲಸವನ್ನ ನೀವು ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಈಗ ಹಿಂದೆ ನೀವು ಕೆಲವೊಂದು ಸಿನಿಮಾಗಳಲ್ಲಿ ಯಾಕೆ ಮಾಡ್ತೀವಿ, ಅದರಲ್ಲೊಂದು ಲವರ್ ಬಾಯ್ ಆಗಿ ಒಂಥರ ಡಿಫ್ರೆಂಟ್ ಕಾಮಿಡಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಮಾಡಿದ್ದಾರೆ. ಅದನ್ನು ನಿಮಗೆ ಗೊತ್ತಿರ್ಬೋದು, ಈಗ ಸಿನಿಮಾ ನೋಡಿದ ಪ್ರೇಕ್ಷಕರು ಕೂಡ ಆ ಬಗ್ಗೆ ನಿಮಗೆ ಹೇಳಿರ್ಬೋದು. ಈಗ ನಿಮಗೆ ಈ ಎರಡು ಭಿನ್ನ ಇದು ಹೇಗೆ ಅನ್ಸುತ್ತೆ ಸರ್? ಆಕ್ಚುಲಿ ಒಂದು ಕಲಾವಿದನಾಗಿ ನನಗೆ ತುಂಬ ಖುಷಿ ಆಗಿದೆ ಸರ್. ಯಾಕಂದ್ರೆ ಒಂದು ಕಲಾವಿದನಿಗೆ ಒಂದೇ ರೀತಿ ಪಾತ್ರ ಬಂದಾಗ ಜನರು ಒಂದ್ಸರಿ ಇವರು ಇದಕ್ಕೇನೆ ಸೀಮಿತ ಅಲ್ಲ ತಿಳ್ಕೊಳ್ತಾರೆ. ಆದರೆ ಸುಮನ್ ಸುವರ್ಣ ಅವರು ಒಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ನನ್ನಿಂದ ಜೀವ ತುಂಬಿಸೋಕ್ಕೆ ಆಗುತ್ತೆ ನಾನು ಮಾಡಿದ್ದೀನಿ ಸರ್. ಇನ್ನು ನೀವು ಹೇಳ್ಬೇಕು, ನಿಮ್ಗೆ ಹೇಗಾಯ್ತು? ಓಕೆ ಸರ್, ಮರ ಸುತ್ತದು ಓಕೆ, ಅದು ಆ್ಯಕ್ಚುಲಿ ಸುಲಭ ಸರ್, ಅದು ಸುಲಭ. ಒಂದೆರಡು ಸುತ್ತು ಹೊಡೆದ್ರೆ ಪತ್ತೆ ಮುಗಿತಾರೆ. ಆದರೆ ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೋಸ್ಕರ ಒಂದು ಅಷ್ಟು ಸುಮನ್ ಸುವರ್ಣ ಅವರ ಮನೆ ಶಶಿತ್ವದಲ್ಲಿ ಇರೋದ್ರಿಂದ ಅಲ್ಲಿ ಒಂದು 2 ದಿವಸ ನಾನು ಹೋಗಿ ಎಲ್ಲರನ್ನ ಭೇಟಿ ಮಾಡಿ ಮಾತಾಡಿ ಅವ್ರ ಜೊತೆಗೆ ಊಟ ಮಾಡಿ, ಯಾಕಂದ್ರೆ ಹಂಗಿರ್ಬೇಕು ಸರ್. ಅವ್ರದ್ದೊಂದು ಕೆಲಸ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೊಂದು ಹೆಮ್ಮೆ, ಯಾಕಂದ್ರೆ ಅದಕ್ಕೆ ಡಬಲ್ ರಾಜ್ಯ ಬೇಕಂತ ಹೇಳ್ತೀನಿ. ಸೊ ಅಂಥ ಒಂದು ಅವರ ಪಾತ್ರವನ್ನು ಮಾಡೋಕ್ಕೆ ಅವ್ರು ಹೇಗಿರ್ತಾರೆ, ಅವರ ದಿನಚರಿ ಹೇಗಿರುತ್ತೆ. ಆಮೇಲೆ ನನ್ನೊಂದು ಸ್ವಲ್ಪ ಕಲರ್ ಅಷ್ಟೇನಿಲ್ಲ, ಒಂದು ಸ್ವಲ್ಪ ನಾನು ಕಷ್ಟಪಟ್ಟಿದ್ದೀನಿ ಕಲರ್ಗಿಂತ ನಮಗೆ, ಯಾಕಂದ್ರೆ ಅಷ್ಟು ಬಿಲಿಯಲ್ಲ ನಾನು. ಸೊ ಒಂದು 2 ದಿವಸ ಅವರ ಶಶಿತ್ ಬೀಚಲ್ಲಿ ಹೋಗಿ ನಾನು ಒಬ್ಬನೇ ನಿಲ್ಲೋದಿಲ್ಲ, ನೀವು ಸಹ ನಿಲ್ಲಿ ಅಂತೇಳಿ ಅವರನ್ನು ಸಹ ಕರ್ಕೊಂಡು ಹೋಗಿ ಕಪ್ಪು ಮಾಡಿ ಮತ್ತೆ ಸಿನಿಮಾಗೆ ನಾವು ಶೂಟಿಂಗ್ ಮಾಡಿ ಸರ್. ಒಂದು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಅಂತ ಅನಿಸ್ತು. ಬಹುಶಃ
ಜನರು ಅದನ್ನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಆ ರೀತಿ ನೋಡಿ ಈ ರೀತಿ ನೋಡಿದಾಗ ಅದು ಖುಷಿ ಆಗುತ್ತೆ. ಸೊ ಕಷ್ಟಪಟ್ಟಿದ್ದಕ್ಕೆ ಅದು ಖುಷಿ ಇದೆ. ಸರ್ ರಕ್ಷಿತ್ ಸರ್ ಇದು ಮಾಡಿದ್ದಾರೆ, ಪಾತ್ರ ಮಾಡಿದ್ದಾರೆ, ಅವರಿಗೆ ಥ್ರೆಟ್ ಬಂದಿದೆ ಅಂತೇಳಿ ನಮಗೆ ತಿಳಿದಿದೆ. ಅದು ಅದಕ್ಕೆ ಬಂದಿದೆ ಏನಂತೇಳಿ ಮೊದಲಿಗೆ ಸುಮನ್ ಸರ್ ಮತ್ತು ರಂಜನ್ ಮುಡಿಯರ್ ಇಬ್ಬರಿಗೆ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಡೈರೆಕ್ಟ್ ನಮ್ಮ ಸರಸ್ ಸರ್, ಯಾಕಂದರೆ ನನ್ನನ್ನು ಈ ಮೂವಿ ಸೆಲೆಕ್ಷನ್ ಮಾಡಿದ್ದು ರಂಜನ್ ಸರ್ ಬ್ರೋಡರ್ ಮತ್ತು ಸುಮನ್ ಸರ್ ಫಸ್ಟ್ ಅದಕ್ಕೆ ಪಾತ್ರಕ್ಕೆ ಆಗ್ಬೋದು ಅಂತ. ಸೊ ಅದರ ನಂತರ ಏನೆಲ್ಲ ಆಗಿದೆ ಅದು ಬಿಡಿ ಒಂದು ವಿಷಯ. ಮೂವಿ ರಿಲೀಸ್ ಆದಮೇಲೆ ನನಗೆ ಕೆಲವೊಂದಷ್ಟು ಪೋಸ್ಟರ್ಸ್ ಬಂತು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೈಡಿನ ಪೋಸ್ಟರ್ಸ್ ಬಂತು, ಫೋನ್ ತೆಗಿತಿಲ್ಲ ಮತ್ತು ಕೆಲವೊಂದು ಇದೆ ನನ್ನ ನಂಬರ್ ಹಾಕಿ ಫೋನ್ ತೆಗಿತಿಲ್ಲ. ಆ್ಯಕ್ಚುಲಿ ಆ ನಂಬರ್ ಹಾಕಿರೋದು ನಂದು ಆಫೀಸ್ ಇತ್ತು ನಂಬರ್, ನಾನು ಆ ಫೋನ್ ತೆಗಿಲೇಬೇಕು, ಇಲ್ಲಿ ಅನ್ನೋ ನಂಬರಿಗೆ ಕಾಲ್ಸ್ ಬರೋದು, ಪರ್ಸನಲ್ ನಂಬರ್ ಇದ್ದಲ್ಲ. ಸೊ ನನ್ನ ಫೋನು ಕೈಯಲ್ಲಿ 24 ಗಂಟೆ ಫೋನ್ ಕೈಲೇ ಇರೋದು. ಎಲ್ಲೋ ಒಂದು ನಾನು ಡ್ರಾಮಾ ಆರ್ಟಿಸ್ಟ್ ಶೋಸಲ್ಲಿ ಇರಬೇಕಾದ್ರೆ ತೆಗೆದಿದ್ದೇ ಇರ್ಬೋದು. ಸೊ ಫೋನ್ ತೆಗಿತೇ ಇಲ್ಲ. ಆಮೇಲೆ ಇನ್ನೊಂದು 2-3 ದಿವಸ ಹಿಂದೆ ಅಂತ ನಮ್ಮ ಮನೆಗೆ ನಮ್ಮ ಊರಿನ ಕೆಲವು ಮುಖ್ಯಸ್ಥರು ಬಂದು ಮಗ ಟೆನ್ಷನ್ ಮಾಡಬೇಡ, ಮೂವಿ ನೋಡಿದ್ವಿ ನಾವು ಚೆನ್ನಾಗಿದೆ, ಅವನನ್ನು ಊರಿಗೆ ಬರ್ಲಿಕ್ಕೆ ಹೇಳಿದ್ದ. ಯಾಕಂದ್ರೆ ನಾನು ಡ್ರಾಮಾ ಶೋಸ್ಗೆ ಕಾಣಿಸಕ್ಕೆ ಹೋಗಿದ್ದೆ 2 ದಿವಸ. ಅಲ್ಲಿ ವದಂತಿ ಏನಂದರೆ ನಾನು ಊರು ಬಿಟ್ಟು ಹೋಗಿದ್ದೀನಿ, ಪೆಟ್ರೋಲ್ ಬಂದಿದೆ, ಊರು ಬಿಟ್ಟು ಹೋಗಿದ್ದೀನಿ, ಊರಲ್ಲಿ ಇಲ್ಲ ಅಂತ ಫುಲ್ ಗಸ್. ಊರಲ್ಲಿ ಮನೆಗೆಲ್ಲ ಜನ ಬರೋದು, ತಾಯಿಗೆ ಸಮಾಧಾನ ಟೆನ್ಷನ್ ಮಾಡೋದು ಬೇಡ, ಎಂತ ಆಗಿಲ್ಲ, ಮೂವಿ ಕರೆಕ್ಟ್ ಚಂದ ಉಂಟು, ಒಳ್ಳೆದಿತ್ತು. ಅವನು ಊರಿಗೆ ವಾಪಸ್ ಬರಲಿಲ್ಲ. ನಾನು ಹೇಳಿದ್ದೀನಿ ಅವ್ರಿಗೆ ಹೇಳು, ನಾನು ಊರು ಬಿಟ್ಟು ಅಲ್ಲಿ ಹೋಗಿಲ್ಲ, ಆ ಥರ ಎಂತ ಆಗಿಲ್ಲ, ಊರಲ್ಲಿ ಇದ್ದೀನಿ. ಅದು ಯಾರು ವದಂತಿ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ರು, ಊರಲ್ಲಿ ಇದ್ದೀನಿ, ಇಲ್ಲಿ ಫೋನ್ ತೆಗೆದು ಈಗಲೂ ಕಾಲ್ ಮಾಡಿದ್ರೆ ನಾನು ಈಗ 2 ಸತಿ ಇಲ್ಲೂ ಕಾಲಲ್ಲಿ ಮಾತಾಡ್ತಾ ಇರ್ತೀನಿ, ನಮ್ಮದು ಪ್ರೋಗ್ರಾಮ್ಸ್ಗೆಲ್ಲ ಕಾಲ್ ಮಾಡ್ತಾ ಇರ್ತೀನಿ. ಸೊ ಅದೊಂದು ಸುಮ್ಮನೆ ಇದ್ದದನ್ನು ಹೇಳಿ ಮಾತಾಡಿ ಒಪ್ಕೊಳ್ತೀವಿ, ಸುಮ್ಮನೆ ಇಲ್ಲದನ್ನು ಅವರು ಊರಲ್ಲಿಲ್ಲ, ಅವ್ರು ಫೋನ್ ತೆಗಿತಿಲ್ಲ, ಎಲ್ಲದಕ್ಕೂ ನಾವು ಆನ್ಸರ್ ಮಾಡ್ತಿದ್ದೀವಿ. ಮತ್ತು ಸಿನಿಮಾದ ಬಗ್ಗೆ ಖುಷಿ ಇದೆ, ಸಿನಿಮಾ ಚೆನ್ನಾಗಿ ನಡೀತಾ ಇದೆ, ಹೀಗೆ ಮುಂದೆ ಬರಲಿ ಸಿನಿಮಾ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಆವಾಗ ಮೇಡಮ್ ಅವರು ಅದು ಹಿಂದಿನ ಬಗ್ಗೆ ಹೇಳಿದರು, ಅದು 2-3 ಆದ್ರಿಂದ ನನ್ನ ಹತ್ರ ಕೇಳಿದ್ರು. ಬಟ್ ಅವರಿಗೆ ನಾನು ಅದೇ ರೀತಿ ರಿಪ್ಲೈ ಕೊಟ್ಟಿದ್ದೆ. ಬಟ್ ಅದು ಇನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಆ ಥರದ್ದೆಲ್ಲ ಸಣ್ಣ ಡೀಟೇಲಿಂಗನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದರ ಬಗ್ಗೆ ವರ್ಕ್ ಮಾಡ್ತೇವೆ. ಅದು ಹೇಳಿದ್ದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು.